ಸಂತ ಅಲೋಷಿಯಸ್ ಸಮೂಹ ಸಂಸ್ಥೆಯ ಅಧೀನದ ಕೋಟೆಕಾರಿನ ಬೀರಿಯಲ್ಲಿ ಕಾರ್ಯಾಚರಿಸುತ್ತಾ ಇರುವ ಸೈಂಟ್ ಅಲೋಷಿಯಸ್ನ ಮ್ಯಾನೇಜ್ಮೆಂಟ್ ಮತ್ತು ತಂತ್ರಜ್ಞಾನ ಕಾಲೇಜಿನಲ್ಲಿ ಇಂದಿನ ಯುವಜನತೆಗೆ ಗಾಂಧೀಜಿ ಸಂದೇಶ ಎಂಬ ವಿಷಯದ ಕುರಿತು ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕುವೆಂಪು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ವಿಭಾಗದ ಮಾಜಿ ಪ್ರೊಫೆಸರ್ ಹಾಗೂ ಪ್ರಸಕ್ತ ಶಿವಮೊಗ್ಗ ಸಾಂಸ್ಕೃತಿಕ ಅಧ್ಯಯನದ ಮಾನಸ ಕೇಂದ್ರದ ನಿರ್ದೇಶಕ ರಾಜೇಂದ್ರ ಚೆನ್ನಿ ಇಂದಿನ ಯುವಜನತೆಗೆ ಗಾಂಧೀಜಿ ಸಂದೇಶ ಎಂಬ ವಿಷಯದ ಕುರಿತು ವಿದ್ಯಾರ್ಥಿಗಳಿಗೆ ವಿಷಯ ಮಂಡಿಸಿದರು. ರಾಜೇಂದ್ರ ಚೆನ್ನಿ ಮಾತನಾಡಿ, ಜಗತ್ತನ್ನು ಕಾಣಲು ಇಚ್ಛಿಸುವವರು ಸ್ವತಃ ಬದಲಾಗಬೇಕು. ಇದು ಜಗತ್ತಿನ ನಿಯಮ. ಗಾಂಧೀಜಿಯವರ ವಿಶೇಷತೆ ಏನೆಂದರೆ ಅವರು ಯಾವುದೇ ನಿರ್ದಿಷ್ಟ ಸಿದ್ಧಾಂತವನ್ನ ನಂಬಿದವರಲ್ಲ. ಇದೇ ವೇಳೆ ಕೆಲವು ವಿಷಯಗಳಲ್ಲಿ ಕಸ್ತೂರ್ಬಾ ಗಾಂಧಿ ಅವರು ಮಹಾತ್ಮ ಗಾಂಧಿಯವರಿಗಿಂತ ದೊಡ್ಡವರಾಗಿದ್ದರು ಎಂದು ಹೇಳಿದರು. We are a party, all of you, including me, all of us are a party to this situation. And why are we a party to this situation? We don't react as strongly as we should when such a thing happens. You see, imagine if you are a Kannadiga, imagine the shock that we felt when Professor Kalburgi was shot dead. You know, I knew him personally. I am from Dharwad. I knew him very well. Now tell me, why does one want to kill a scholar writing about medieval period, ancient period, Vachanakaras, one who writes about 4,000 pages? ಸಂವಿಧಾನ ದಿನಾಚರಣೆಯ ಅಂಗವಾಗಿ ವಾರಪೂರ್ತಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಭಾರತೀಯ ಸಂವಿಧಾನದ ರಸಪ್ರಶ್ನೆ, ಕೋಮು ಸೌಹಾರ್ದತೆಯ ಕುರಿತಾದ ಪೋಸ್ಟರ್ ಸ್ಪರ್ಧೆ, ಸೌಹಾರ್ದಯುತ ಸಮಾಜ ನಿರ್ಮಾಣಕ್ಕೆ ಯುವಜನತೆಯ ಪಾತ್ರ ಕುರಿತು ಪ್ರಬಂಧ ಸ್ಪರ್ಧೆ ಮತ್ತು ಫೆಬ್ರವರಿ 5ರಂದು ಎಂಬಿಎ ವಿಭಾಗವು ಸಂಜೀವಿನಿ ರಕ್ತದಾನ ಶಿಬಿರವನ್ನು ಆಯೋಜಿಸಿದೆ ಎಂದು ಈ ಸಂದರ್ಭ ಸಂಸ್ಥೆ ತಿಳಿಸಿದೆ. ಈ ಸಂದರ್ಭ ಸಂಸ್ಥೆಯ ನಿರ್ದೇಶಕ ಫಾದರ್ ಬೆನ್ಸಿಲ್ ಲೋಬೋ, ಎಸ್ಜೆ, ಡೀನ್ ಪ್ರೊಫೆಸರ್ ಸಂತೋಷ್ ರೆಬೆಲ್ಲೋ, ಸಿಬ್ಬಂದಿಗಳಾದ ರಾಕೇಶ್ ಕುಮಾರ್, ಮನಿಮೋಜಿ ಆರ್, ಕಾರ್ಯಕ್ರಮ ಸಂಯೋಜಕ, ಕಾಲೇಜ್ ಕ್ಯಾಂಪಸ್ ಸಚಿವ ಲಿಸ್ಟನ್ ಡಿಸೋಜಾ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.